ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಬಿಡಿ ಎನ್ನುವಂತಹ ವಾರಕ್ಕೊಂದು ಮಾಹಿತಿಯ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸ್ತಾ ಇದ್ದಾರೆ ಮಂಗಳೂರಿನ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇವರು. ಈ ಕಾರ್ಯಕ್ರಮದಲ್ಲಿ ನಮಗೆ ನಿರಂತರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಖ್ಯಾತ ಬರಹಗಾರರಾಗಿ ವಾಗ್ಮಿಯಾಗಿ ಸುರಕ್ಷಾ ದಂತ ಕ್ಲಿನಿಕನ್ನು ಹೊಸಂಗಡಿಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ. ನಮಸ್ಕಾರ ಡಾಕ್ಟ್ರೇ, ವಾರಕ್ಕೊಂದು ಮಾಹಿತಿ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಬಿಡಿಯಲ್ಲಿ ನಾವು ನಡೆಸಿಕೊಡ್ತಾ ಇದ್ದೇವೆ. ಈ ವಾರ ನಾವು ಮಕ್ಕಳಲ್ಲಿ ಕೆಲವು ಚಟಗಳಿವೆ, ಆ ವಿಷಯವನ್ನು ನಾವು ಆಯ್ದುಕೊಂಡಿದ್ದೇವೆ. ಮಕ್ಕಳ ಚಟಗಳು ಎನ್ನುವಂಥ ಒಂದು ವಿಶೇಷ ಮಾಹಿತಿ ಕಾರ್ಯಕ್ರಮ. ನಾವು ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಹವ್ಯಾಸಗಳು ಒಂದು ರೀತಿಯ ಚಟವಾಗಿ ಬೆಳೆಯುವುದನ್ನು ಕಾಣ್ತೇವೆ. ಉದಾಹರಣೆಗೆ ಸಣ್ಣದ್ರಿಂದಲೇ ಅವರನ್ನು ನೋಡಿದರೆ, ಗಮನಿಸಿದರೆ ಮಕ್ಕಳಲ್ಲಿ ಬೆರಳು ಚೀಪುವಂತಹ ಒಂದು ಅಭ್ಯಾಸ ತುಂಬ ಎಳವೆಯಲ್ಲಿ ಸಾಮಾನ್ಯ. ಎಲ್ಲ ಮಕ್ಕಳು ಸಾಧಾರಣ ಬೆರಳು ಚೀಪಿದವರೇ ಇರಬಹುದು, ಅದು ನಾವು ಸೇರಿಕೊಂಡು ಇರಬಹುದು, ನಮಗೆ ಗೊತ್ತಿರುವುದಿಲ್ಲ. ಅದು ಈ ಮಕ್ಕಳಲ್ಲಿ ಬೆರಳು ಚೀಪುವ ಇದು ಅಭ್ಯಾಸ ಯಾಕೆ ಬರ್ತದೆ? ಅದು ನೋಡಿ, ಈ ಚೀಪುವುದು ಅನ್ನೋದು ಒಂದು ರಿಫ್ಲೆಕ್ಸ್ ಆ್ಯಕ್ಷನ್. ಈ ಮಕ್ಕಳಲ್ಲಿ ಸಾಮಾನ್ಯವಾಗಿ ಹುಟ್ಟಿದ ಕೂಡಲೇ ಫಸ್ಟ್ ರಿಯಾಕ್ಷನ್ ಮಕ್ಕಳದೇನು, ಎದೆ ಹಾಲು ಕುಡಿಯುವಂಥದ್ದು. ಎದೆ ಹಾಲು ಕುಡಿಯುವಾಗ ಅದು ನೈಸರ್ಗಿಕವೇ ನ್ಯಾಚುರಲ್ ಆಗಿ ತಾಯಿಯ ಮೊಲೆ ಹಾಲನ್ನು ಕುಡಿಲಿಕ್ಕೆ ಅದು ಆರಂಭ ಮಾಡ್ತದೆ. ಸೊ ಸಕ್ಕಿಂಗ್ ರಿಫ್ಲೆಕ್ಸ್ ಅಂತ ನಾವು ಹೇಳ್ತೇವೆ. ಇದೊಂದು ದೈವದತ್ತವಾದಂಥ ಬಂದಂಥ ಒಂದು ಪ್ರಕ್ರಿಯೆ. ಆ ರೀತಿ ಮಾಡಿದಾಗ ತಾಯಿಯ ಎದೆಗಪ್ಪಿಕೊಂಡು ತಾಯಿಯ ಜೊತೆ ಇದ್ದು ಒಂದು ಸೆಕ್ಯೂರ್ಡ್ ಫೀಲಿಂಗ್, ಈ ಸಕ್ ಮಾಡ್ತಾ ಇರುವಾಗ ಆಹಾರದ ದೇಹಕ್ಕೆ ಸೇರಿದಾಗ ಮಗುವಿಗೆ ಫಸ್ಟ್ 6 ತಿಂಗಳು ಮಗು ಬರೀ ಹಾಲು ಮಾತ್ರ ಕುಡಿಯುವಂಥದ್ದು. ಮಗುವಿಗೆ ಅತ್ಯಂತ ಸೇಫ್ ಆಗಿರುವಂಥ ಒಂದು ಸುರಕ್ಷಿತವಾದ ತಾಣ ಅಂತಂದು ಕಲ್ಪನೆ ಅದರ ತಲೆಗೆ ಬರ್ತದೆ ಮಗುವಿಗೆ. ಸೊ ಈ ಸಕ್ಕಿಂಗನ್ನು ಅದು ಅತ್ಯಂತ ಸುರಕ್ಷಿತವಾದಂಥ ಪ್ರಕ್ರಿಯೆ ಅಂತೇಳಿ ಮಗು ತಿಳ್ಕೊಳ್ತದೆ. ಸೊ ಏನಾಗ್ತದೆ ಅಂತ ಹೇಳಿದರೆ, ಕೆಲವೊಮ್ಮೆ ಕಾರಣಾಂತರಗಳಿಂದ ಈ ಕೆಲವೊಂದರಲ್ಲಿ ಎದೆ ಹಾಲು ಕಡಿಮೆ ಇದ್ದಾಗ ಅಥವಾ ತಾಯಿ ವರ್ಕಿಂಗ್ ವುಮೆನ್ ಆಗಿದ್ದರೆ ಏನು ಮಾಡ್ತಾರೆ, ಈ ಮಕ್ಕಳನ್ನು ಬೇಬಿ ಸಿಟ್ಟಿಂಗಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗುವಂಥದ್ದು. ಸಾಮಾನ್ಯವಾಗಿ 40 ದಿನಗಳ ಕಾಲ ಮಗುವಿನ ಜೊತೆ ಇರ್ತಾರೆ, ಆಮೇಲೆ ಕೆಲಸಕ್ಕೆ ಹೋಗ್ತಾರೆ. ಸೊ ಈ ಸಂದರ್ಭಗಳಲ್ಲಿ ಏನಾಗ್ತದೆ ಅಂದರೆ, ಮಗು ತಾಯಿ ಜೊತೆಯಲ್ಲಿ ಇಲ್ಲದಿದ್ದಾಗ ಅವರಿಗೆ ಭಯ ಆದಾಗ ಈ ರೀತಿ ಈ ನಿಪ್ಪಲನ್ನು ಸಕ್ ಮಾಡುವಂತಹ ಸುಖ ಉಂಟಲ್ಲ, ಅದನ್ನು ಬೆರಳನ್ನು ಚೀಪಲಿಕ್ಕೆ ಶುರುವಾಗ್ತದೆ. ಇದು ವೈಜ್ಞಾನಿಕವಾಗಿ ಸಹ ಪ್ರೂವ್ ಆಗಿದೆ. ಒಂದು ಮಗು ತಾಯಿಯ ಹೊಟ್ಟೆಯೊಳಗೆ ಗರ್ಭದಲ್ಲೇ ಇರುವಾಗ 35ನೇ ವಾರದಿಂದಲೇ ಬೆರಳು ಚೂಪುವಂತಹ ಒಂದು ಪ್ರಕ್ರಿಯೆಯನ್ನು ಶುರು ಮಾಡ್ತದಂತೆ. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಮತ್ತು ಮಗು ತಾಯಿಯ ಗರ್ಭಕೋಶದಲ್ಲಿ ದಿನಕ್ಕೆ 150ರಿಂದ 200 ಬಾರಿ ಆಕಳಿಸ್ತದಂತೆ. ಇದೆಲ್ಲ ಪ್ರೂವ್ ಆಗಿರುವಂಥದ್ದು. ಸೊ ಸಕ್ಕಿಂಗ್ ಇಟ್ಸ್ ಇನ್ಬಾರ್ನ್ ರಿಫ್ಲೆಕ್ಸ್. ಹುಟ್ಟುವ ಮೊದಲೇ ಅವರಿಗೆ ಒಂದು ರೀತಿಯಾದಂತಹ ಸಕ್ಕಿಂಗ್ ರಿಫ್ಲೆಕ್ಸ್ ಬಂದಿರ್ತದೆ. ತಾಯಿ ಮಗು ಮೊಲೆ ಹಾಲು ಕೊಡುವಾಗ ಉಂಟಾಗುವಂಥ ಈ ಭದ್ರತೆಯ ಭಾವ ಕಂಟಿನ್ಯೂ ಆಗ್ತದೆ. ಅದು ಈ ತಂದೆ ತಾಯಿಂದರಲ್ಲಿ ಯಾವುದಾದ್ರು ಹೊಂದಾಣಿಕೆ ಇಲ್ಲದಿದ್ದಾಗ ಮತ್ತು ತಾಯಿಯ ಲಭ್ಯತೆ ಇಲ್ಲದಿದ್ದಾಗ, ಮಗು ಏಕಾಂಗಿಯಾಗಿದ್ದಾಗ ಈ ತಾಯಿಯ ನಿಪ್ಪಲ್ನ ಬದಲಾಗಿ ಹೆಬ್ಬೆರಳು, ಮಗುವಿನ ಹೆಬ್ಬೆರಳು ತುಂಬ ಸಾಫ್ಟ್ ಆಗಿರ್ತದೆ. ಅದನ್ನು ಬಾಯಿಗೆ ಹಾಕಿ ಅದನ್ನು ಚೀಪ್ಕೊಂಡು ಅದರ ಬಾಡಿಗೆ ಮಲ್ಕೊಂಡಿರುತ್ತೆ. ಆವಾಗ ಅದಕ್ಕೆ ತಾಯಿ ಇದೆ ಅಂತೇಳುವ ಒಂದು ಕಲ್ಪನೆ ಒಂದು ಮಾನಸಿಕವಾಗಿ ಅದು ಒಂದು ನೆಮ್ಮದಿಯನ್ನು ಪಡೆಯುತ್ತದೆ. ಸೊ ಈ ಥಂಬ್ ಸಕ್ಕಿಂಗ್ ಅನ್ನುವಂಥದ್ದು ಸಾಮಾನ್ಯವಾಗಿ ಎದೆ ಹಾಲು ಇಲ್ಲದಿರುವಾಗ ಈ ರೀತಿ ಬರುವಂಥದ್ದು 3ರಿಂದ 4 ವರ್ಷದವರೆಗೆ ನಾವು ನಾರ್ಮಲ್ ಅಂತ ನಾವು ತಿಳ್ಕೊಳ್ತೇವೆ. ದಂತವೈದ್ಯರು ನಮ್ಮ ಹತ್ರ ಬರ್ತಾರೆ, ಡಾಕ್ಟ್ರೆ ಯಾವಾಗ ನೋಡ್ರೂ ಬಾಯಿನಲ್ಲಿ ಬೆರಳು ಹಾಕಿ ಚಿಪ್ತಾ ಇರ್ತಾನೆ ಅಂತೇಳಿ. ನಾವು 4 ವರ್ಷಗಳಿಗಿಂತ ನಂತರ ಸಹ ಇದೇ ರೀತಿಯ ಹ್ಯಾಬಿಟ್ ಇದೆ ಅಂತೇಳಿ ಆದರೆ ನಾವು ಅದನ್ನು ಎಬ್ನಾರ್ಮಲ್ ಅಂತ ಹೇಳ್ತೇವೆ. ನಾವು ಅದಕ್ಕೆ ಹೇಳ್ತೇವೆ, ನೋಡಿ ಬೇರೆ ಬೇರೆ ಕಾರಣಗಳಿದೆ, ಯಾಕೆ ತಾಯಿಯ ಲಭ್ಯತೆ ಇಲ್ವಾ ಅಥವಾ ವರ್ಕಿಂಗ್ ವುಮನ್ನ ಇಲ್ಲ, ಯಾವ ಕಾರಣದಿಂದ ಮಗು ಈ ರೀತಿ ಬೆರಳು ಚಿಪ್ತದೆ ಅನ್ನೋದನ್ನು ಇವ್ಯಾಲ್ಯೂಯೇಟ್ ಮಾಡ್ತೇವೆ. ಮತ್ತು ನಾವು ಅವರಿಗೆ ಮಗುವಿಗೆ ಈ ಚಟಗಳನ್ನು ನಿಲ್ಲಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಮಾಡುವಂಥದ್ದು. ಒಟ್ಟಿನಲ್ಲಿ ಬೆರಳು ಚಿಪ್ಪುವುದು ಎನ್ನುವುದು ಒಂದು ನಿರ್ದಿಷ್ಟ ಹಂತದವರೆಗೆ ನಾವು ಅದನ್ನು ಚಟ ಅಂತ ನಾವು ಹೇಳಲ್ಲ. 3ರಿಂದ 4 ವರ್ಷದವರೆಗೆ ಮಗು ಬೆರಳು ಚೀಪ್ತಾ ಇದ್ದರೆ ಅದು ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಅದರ ನಂತರವೂ ಈ ರೀತಿಯ ಬೆರಳು ಚೀಪುವಂಥ ಪ್ರಕ್ರಿಯೆ ಮುಂದುವರಿದರೆ ಖಂಡಿತವಾಗಿ ಅದಕ್ಕೆ ವೈದ್ಯರ ಸಲಹೆ ಬೇಕು, ಚಿಕಿತ್ಸೆನೂ ಬೇಕು. ಇಲ್ಲವಾದರೆ ಮುಂದೆ ಮಗುವಿನ ದಂತದ ಬೆಳವಣಿಗೆ ಮೇಲೆ ಅಥವಾ ಒಸಡುಗಳ ಬೆಳವಣಿಗೆ ಮೇಲೆ ಅಥವಾ ಮಾನಸಿಕವಾಗಿ ಸಹ ಭಾಳಷ್ಟು ತೊಂದರೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಂದು ರೀತಿಯಲ್ಲಿ ಮಗು ಏಕಾಂಗಿತನದ ಭಾವನೆಯಲ್ಲಿದ್ದಾಗ ಈ ರೀತಿಯ ಚೀಪುವಿಕೆ ನಿರಂತರವಾಗಿದೆ. ಹೌದು, ಅಭದ್ರತೆಯ ಭಾವನೆ.
ಯಾರೂ ಇಲ್ಲ ನನಗೆ ಅಂತ ಹೇಳುವ ಒಂದು ಭಾವನೆ ಬಂದಾಗ, ಏಕಾಂಗಿತನ ಕಾಡಿದಾಗ ಈ ಬೆರಳು ಚಿಪ್ಪುವ ಪ್ರಕ್ರಿಯೆಯನ್ನು ಇಂಥ ಸಂದರ್ಭಗಳಲ್ಲಿ ಪೇರೆಂಟ್ಸ್, ಹೆತ್ತವರು ಅದರ ಮಗುವಿನ ಭದ್ರತೆ ಭಾವನೆ ಮೂಡಿಸುವ ರೀತಿಯಲ್ಲಿ ವ್ಯವಹಾರ ಮಾಡಬೇಕು. ಅದು ಬಿಟ್ಬಿಟ್ಟು ಹೊಡೆಯುವುದು, ಬಡಿಯುವುದು, ಮತ್ತು ಹೆದರಿಸುವುದು, ಗದರಿಸುವುದು ಈ ರೀತಿ ಮಾಡಿ ಖಂಡಿತವಾಗಿ ಸಹ ಬೆರಳು ಚಿಪ್ಪುವ ಪ್ರಕ್ರಿಯೆಯನ್ನು ಖಂಡಿತವಾಗಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಗುವಿಗೆ ಹೊಡೆಯುವುದು, ಬಡಿಯುವುದು, ಗದರಿಸಿದರೆ ಎಲ್ಲರೂ ಹೋದ್ಮೇಲೆ ಪುನಃ ಅದನ್ನು ಬೆರಳು ಚಿಪ್ಪುವ ಪ್ರಕ್ರಿಯೆಯನ್ನು ಮುಂದುವರಿಸ್ತೇನೆ. ನಾನು ನೋಡಿದ್ದೇನೆ 5 ವರ್ಷ, 7 ವರ್ಷ, 10 ವರ್ಷದವರೆಗೆ ಬೆರಳು ಚಿಪ್ಪುವುದನ್ನು ನಾನು ನೋಡಿದ್ದೇನೆ. ಕೆಲವರು ಏನು ಮಾಡ್ತಾರೆ, ಬೆರಳಿಗೆ ಸುತ್ತ ಬಟ್ಟೆ ಕಟ್ಟುವಂಥದ್ದು, ನಿಪ್ಪಲುಗಳಿಗೆ ಈ ಕಹಿ ಇರುವಂಥ ಔಷಧಿಗಳನ್ನು ಹಚ್ಚುವಂಥದ್ದು, ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಯಾವ ಕಾರಣದಿಂದ ಮಗು ಬೆರಳು ಚಿಪ್ತದೆ ಅನ್ನೋದನ್ನು ಐಡೆಂಟಿಫೈ ಮಾಡಿ ಅದನ್ನು ಸೂಕ್ತ ಚಿಕಿತ್ಸೆ ಕೊಡದಿದ್ದರೆ ಇದು ಖಂಡಿತವಾಗಿ ಮುಂದುವರಿತದೆ. ಹ್ಯಾಬಿಟ್ ಬ್ರೇಕಿಂಗ್ ಅಪ್ಲಯನ್ಸ್ ಅಂತ ಸಹ ಇದೆ. ಈ ಥಂಬ್ ಗಾರ್ಡ್ ಅಂತ ಬರುತ್ತೆ. ನಾವು ಒಂದು ಬೆರಳಿನ ಇಂಪ್ರೆಷನ್ ತೆಗೆದು ನಾವು ಬೆರಳಿನ ಸುತ್ತ ಬಟ್ಟೆ ಕಟ್ಟುವುದರ ಬದಲಾಗಿ ಒಂದು ಥಂಬ್ ಗಾರ್ಡ್ ಅಂತ ಒಂದು ಇದನ್ನು ಹಾಕ್ತೇವೆ. ಅದನ್ನು ಹಾಕಿ ಬೆರಳ ಚುಪ್ಪದಾಗೆ ಕೈ ಕಟ್ಟಿ ಇಡುವಂಥದ್ದು, ಬೇರೆ ಬೇರೆ ರೀತಿಯ ಇದನ್ನು ನಾವು ಮಾಡ್ತೇವೆ. ಮತ್ತು ಮೌತ್ ಗಾರ್ಡ್ ಅಂತೇಳಿ ಹ್ಯಾಬಿಟ್ ಬ್ರೇಕಿಂಗ್ ಅಪ್ಲಯನ್ಸ್ ಬರುತ್ತೆ. ಮೇಲುಗಡೆ ಅಚ್ಚು ತೆಗೆದು ಒಳಗಡೆ ಒಂದು ಅಪ್ಲಯನ್ಸ್ ಹಾಕ್ತೇವೆ. ಅದರಲ್ಲಿ ಒಂದು ಮೇಲ್ಗಡೆ ಸಾಮಾನ್ಯವಾಗಿ ಮೇಲ್ಭಾಗಕ್ಕೆ ಬೆರಳನ್ನು ಹಾಕಿ ಚಿಪ್ಪುವಂಥದ್ದು, ಮೇಲ್ಭಾಗದಲ್ಲಿ ಒಂದು ಶಾರ್ಪ್ ಮೆಟಲ್ ವೈರನ್ನು ನಾವು ಹಾಕಿರ್ತೇವೆ. ಸೊ ದ್ಯಾಟ್ ಬೆರಳಲ್ಲಿ ಹೋಗಿ ಕೂರುವ ಜಾಗದಲ್ಲಿ ಶಾರ್ಪ್ ಮೆಟಲ್ ಇರುವಂಥದ್ದು ಮಾಡಬಾರ್ದು ಅಂತೇಳಿ. ಇದೆಲ್ಲವನ್ನು ನಾವು ಟ್ರಯಲ್ ಮಾಡಿ ಹ್ಯಾಬಿಟನ್ನು ಬ್ರೇಕ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಬಟ್ ಸರಿಯಾದ ನಿರಂತರವಾದಂತಹ ಈ ಪ್ರಕ್ರಿಯೆ ನಿಲ್ಲಬೇಕು ಅಂತ ಹೇಳಿದರೆ ಸೂಕ್ತ ಕಾರಣ ಏನು ಅಂತ ತಿಳಿದುಕೊಳ್ಳುವ ಪ್ರಯತ್ನ ನಾವು ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ಖಂಡಿತವಾಗಿ ಅದು ಮುಂದುವರಿತದೆ. ಅದು ಒಟ್ಟಿನಲ್ಲಿ ಈ ಚಟವನ್ನು ನಾವು ಕಡಿಮೆ ಮಾಡಲಿಲ್ಲ ಅಂದರೆ ಮಾನಸಿಕವಾಗಿ ದೈಹಿಕ ಬೆಳವಣಿಗೆಗೆ ಮತ್ತು ದಂತದ ಬೆಳವಣಿಗೆ ಭಾಳಷ್ಟು ತೊಂದರೆಗಳು ಮಾರಕವಾಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮಗುವಿನ ಮುಂದಿನ ಬೆಳವಣಿಗೆಗೆ ಇದರಿಂದ ತುಂಬ ತೊಂದರೆ ಆಗಿದೆ. ಖಂಡಿತ. ಯಾಕೆ ಅಂತ ಹೇಳಿದರೆ ನಿರಂತರವಾಗಿ ಬೆರಳನ್ನು ಈ ಮೇಲ್ಭಾಗದಲ್ಲಿ ಇಟ್ಟುಕೊಂಡು ಪುಷ್ ಮಾಡ್ತಾ ಇದ್ದರೆ ಮುಂದಿನ ಮೇಲ್ಭಾಗದ ಹಲ್ಲುಗಳು ಮುಂದೆ ಬರ್ತದೆ. ಬರೀ ಹಲ್ಲುಗಳು ಮುಂದೆ ಬರೋದಲ್ಲ, ಮೇಲಿನ ದವಡೆ ಸಹ ಮುಂದೆ ಬರುವ ಸಾಧ್ಯತೆಗಳು ಇದೆ. ಮತ್ತು ಕೋಲು ಮುಖ ಆಗುವ ಸಾಧ್ಯತೆ ಇದೆ. ಬೆಳವಣಿಗೆ ಆದಾಗ ನಮ್ಮ ದೇಹದ ಮುಖದ ಬೆಳವಣಿಗೆಗೆ ನಮ್ಮ ಮುಖದ ಸುತ್ತ ಇರುವಂತಹ ಸ್ನಾಯುಗಳು ಸುಮಾರು 37 ಟೈಪ್ ಮಸಲ್ಸ್ಗಳಿದೆ. ಈ ಎಲ್ಲ ಮಸಲ್ಸ್ಗಳು ಸಿಂಕ್ರನೈಸ್ ಆಗಿ ಆ್ಯಕ್ಷನ್ ಮಾಡಬೇಕು. ಅದು ಈ ಮಸಲ್ಸ್ಗಳು ಬೋನ್ಗಳ ಮೇಲೆ ಅಟ್ಯಾಚ್ ಆಗಿರುವಂಥದ್ದು. ಅದು ಈ ಬೋನಿನ ಮೇಲೆ ಅದನ್ನು ಮೋಲ್ಡ್ ಮಾಡ್ತದೆ, ಯಾವ ರೀತಿ ಬೆಳಿಬೇಕು ಅಂತೇಳಿ. ನಾವು ಈ ಬೆರಳು ಹಾಕಿ ಚುಪ್ತಾ ಇದ್ದರೆ ಮಗು ಅದು ಡೈರೆಕ್ಷನ್ ಆಫ್ ಗ್ರೋತನ್ನು ಅದು ಚೇಂಜ್ ಮಾಡ್ತದೆ, ಆ ಬ್ಯಾಲೆನ್ಸನ್ನು ತಪ್ಪಿಸ್ತದೆ. ಸೊ ಕೋಲು ಮುಖ ಆಗುವ ಸಾಧ್ಯತೆ ಇದೆ. ಹಲ್ಲು ಮೇಲ್ಭಾಗದ ವಸಡು ಸಹ ಮುಂದೆ ಬರೋ ಸಾಧ್ಯತೆ ಇದೆ. ಮೇಲ್ಭಾಗದ ದವಡೆ ಮುಂದೆ ಬರೋ ಸಾಧ್ಯತೆ ಇದೆ. ಮೇಲ್ಭಾಗದ ಹಲ್ಲು ಮುಂದೆ ಬರೋ ಸಾಧ್ಯತೆ ಇದೆ. ಭಾಳಷ್ಟು ತೊಂದರೆಗಳಾಗುವ ಸಾಧ್ಯತೆ ಇದೆ. ಸೂಕ್ತ ಸಮಯದಲ್ಲಿ 4 ವರ್ಷಕ್ಕಿಂತ ಜಾಸ್ತಿ ಮಗು ಬೆರಳು ಚುಪ್ಪೋದನ್ನು ಮಾಡಿಕೊಂಡಿದ್ರೆ ದಂತವೈದ್ಯರ ಬಳಿ ಹೋಗಿ, ಪೀಡೋಡಾಂಟಿಸ್ಟ್ ಅಂತ ಹೇಳ್ತೇವೆ ನಾವು, ಮಕ್ಕಳ ಹಲ್ಲಿನ ಸ್ಪೆಷಲಿಸ್ಟ್ ಅಂತ ಹೇಳ್ತೇವೆ, ಪೀಡೋಡಾಂಟಿಸ್ಟ್, ಅವರ ಬಳಿ ಕರ್ಕೊಂಡೋಗಿ ಅದರ ಜೊತೆಗೆ ತಂದೆ ತಾಯಂದಿರಿಗೆ ಕೌನ್ಸಿಲಿಂಗ್ ಮಾಡಬೇಕು. ಮಕ್ಕಳನ್ನು ಸಹ ಕೌನ್ಸಿಲಿಂಗ್ ಮಾಡಿ ಈ ರೀತಿಯ ತೊಂದರೆಗಳನ್ನು, ಚಟಗಳನ್ನು ನಿಲ್ಲಿಸಿದರೆ ಬಹುಶಃ ಒಂದು ಪರಿಪೂರ್ಣ ಮಗುವಿನ ಬೆಳವಣಿಗೆಗೆ ಪೂರಕವಾಗ್ಬೋದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಎನ್ನುವಂತಹ ವಾರದ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈ ವಾರದ ವಿಷಯವಾಗಿ ಮಕ್ಕಳಲ್ಲಿ ಚಟಗಳು ಎನ್ನುವಂತಹ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಒಳ್ಳೆಯ ವಿಷಯಗಳು ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಡಾಕ್ಟರ್, ಈಗ ನೀವು ಹೇಳಿದ್ರಿ ಬೆರಳು ಕಚ್ಚುವುದರಿಂದ, ಬೆರಳು ಚೀಪುವುದರಿಂದ ಆಗುವ ತೊಂದರೆಗಳು ಮಕ್ಕಳಿಗೆ ತುಂಬ ಮಾರಕ ಅಂತ ಹೇಳಿಕೊಂಡು, ಅದೇ ರೀತಿಯಲ್ಲಿ ಸಣ್ಣ ಮಕ್ಕಳು, ಈಗ ಕೆಲವರು ದೊಡ್ಡವರು ಕೂಡ ಈಗಲೂ ಬಾಯಿಯಲ್ಲಿ ಉಸಿರಾಡುವಂತಹ ಒಂದು ಪದ್ಧತಿ, ಇದರಿಂದ ಏನು ತೊಂದರೆ ಆಗ್ತದೆ ನೋಡಿ. ಬಾಯಲ್ಲಿ ನಾವು ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ನಾವು ಮೂಗಲ್ಲಿ ಉಸಿರಾಡುವಂಥದ್ದು. ಕೆಲವರಿಗೆ ಏನಾಗಿದೆ ಅಂದರೆ ಮೂಗು ಬ್ಲಾಕ್ ಇರುವಂಥದ್ದು, DNS ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತೇವೆ, ಅಥವಾ ಟಾನ್ಸಿಲ್ ಪ್ರಾಬ್ಲಮ್ ಇರುವಂಥದ್ದು. ಮಕ್ಕಳಲ್ಲಿ ಟಾನ್ಸಿಲ್ ಪ್ರಾಬ್ಲಮ್ ವೆರಿ ಕಾಮನ್. ಟಾನ್ಸಿಲ್ಸ್ ತೊಂದರೆಗಳು ಅಂದರೆ ಗಂಟಲಿನ ಸುತ್ತ ಇರುವಂತಹ ಸಣ್ಣ ಸಣ್ಣ ಲಿಂಫ್ ನೋಡ್ಗಳು ಎನ್ಲಾರ್ಜ್ ಆಗಿ ಅಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು. ಆ ಸಂದರ್ಭಗಳಲ್ಲಿ ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಏನಾಗ್ತದೆ ಅಂದರೆ ಮಕ್ಕಳಲ್ಲಿ ದಿ ಟಾನ್ಸಿಲ್ ಪ್ರಾಬ್ಲಮ್ 10 ವರ್ಷದವರೆಗೆ ವೆರಿ ವೆರಿ ಕಾಮನ್. ಯಾವತ್ತು ನೋಡಿದರೂ ಗಂಟಲು ನೋವು, ಗಂಟಲು ಕೆರೆತ, ನೋಸ್ ಬ್ಲಾಕ್, ಮಕ್ಕಳಿಗೆ ಶೀತ ಆಗುವುದು ಕೂಡ ಹೆಚ್ಚು ವೆರಿ ಕಾಮನ್. ಯಾಕೆಂದರೆ ಉಸಿರಾಡೋದು ಅದು ಏನಾಗ್ತದೆ, ಕ್ರಮೇಣ ಅದೇ ಒಂದು ಅಭ್ಯಾಸ ಆಗಿ ಬಿಡ್ತದೆ ಬಾಯಿನಲ್ಲಿ ಉಸಿರಾಡೋದು. ಬಾಯಿ ಇರೋದು ಉಸಿರಾಟಕ್ಕಲ್ಲ, ಬಾಯಿ ಇರೋದು ಆಹಾರ ಸೇವನೆಗೆ, ಮೂಗಿರುವುದು ಉಸಿರಾಟಕ್ಕೆ. ಇದು ಏನಾಗ್ತದೆ ಅಂದರೆ ಇದನ್ನೇ ಪದೇ ಪದೇ ಕಂಟಿನ್ಯೂ ಮಾಡಿದರೆ ಬಹಳಷ್ಟು ತೊಂದರೆಗಳು. ಈಗ ತಾನೇ ಹೇಳಿದೆ, ಬೆಳವಣಿಗೆಗೆ ಮಾರಕ ಆಗ್ತದೆ ಅಂತ ಹೇಳಿ. ಬಾಯಿ ಯಾವತ್ತೂ ಓಪನ್ ಇಡ್ತಾರೆ, ಬಾಯಿ ಮುಚ್ಚಿ ಇಡೋದಿಲ್ಲ. ಬಾಯಿ ಓಪನ್ ಇಟ್ಟರೆ ಸೋಂಕು, ಕ್ರಿಮಿಕೀಟಗಳು ಬಾಯಿ ಒಳಗೆ ಹೋಗೋ ಸಾಧ್ಯತೆ, ಸೋಂಕಾಗುವ ಸಾಧ್ಯತೆ. ಮತ್ತು ಇನ್ನೊಂದು, ನಮ್ಮ ವಸಡು
ಡ್ರೈ ಆಗೋ ಸಾಧ್ಯತೆ ಇದೆ, ನಾಲಿಗೆ ಡ್ರೈ ಆಗೋ ಸಾಧ್ಯತೆ ಇದೆ, ಡಿಹೈಡ್ರೇಟ್ ಆಗೋ ಸಾಧ್ಯತೆ ಇದೆ, ನಂಬರ್ 1. ಮತ್ತು ಇನ್ನೊಂದು, ನಾವು ನೇರವಾಗಿ ಬಾಯಿಯ ಮುಖಾಂತರ ಗಾಳಿಯನ್ನು ತೆಗೆದುಕೊಂಡ್ರೆ ಅದು ಲಂಗ್ಸಿಗೆ ಹೋದಾಗ ಅಲ್ಲಿ ಏನು ಫಿಲ್ಟರ್ ಆಗುವ ಕ್ರಿಯೆ ಇರುವುದಿಲ್ಲ. ಮೂಗಿನಲ್ಲಿ ಸಣ್ಣ ಸಣ್ಣ ರೋಮಗಳಿರ್ತದೆ. ನಾವು ತೆಗೆದುಕೊಳ್ಳುವಂಥ ಗಾಳಿ ಅದು ಹ್ಯುಮಿಡಿಫಿಕೇಷನ್ ಅಂತ ಹೇಳ್ತೇವೆ. ಅದನ್ನು ದೇಹದ ಉಷ್ಣತೆಗೆ, ಹೊರಗಿನ ಉಷ್ಣತೆಯು ದೇಹದ ಉಷ್ಣತೆಯು ಬೇರೆ ಬೇರೆ ಇರುತ್ತೆ, ಅದರಲ್ಲಿ ಸಾಂದ್ರತೆಯು ಕಡಿಮೆ ಇರ್ತದೆ. ನಮ್ಮ ಹ್ಯುಮಿಡಿಫಿಕೇಷನ್ ಆಗಿ ಆ ಏರನ್ನು ಫಿಲ್ಟರ್ ಮಾಡಿ ನಮ್ಮ ಶ್ವಾಸಕೋಶದ ಒಳಗೆ ಹೋಗುವಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ಶ್ವಾಸಕೋಶಕ್ಕೆ ಸೋಂಕಾಗುವಂಥದ್ದು, ಶ್ವಾಸಕೋಶಕ್ಕೆ ಉಂಟಾಗುವ ತೊಂದರೆಗಳು ಫಿಲ್ಟರ್ ಆದಂಥ, ಹ್ಯುಮಿಡಿಫೈ ಆದಂಥ ಏರ್ ನಮ್ಮ ಲಂಗ್ಸಿಗೆ ಹೋಗುವಂಥದ್ದು. ಬಾಯಿ ಮುಖಾಂತರ ತಗೊಂಡ್ರೆ ಡ್ರೈ ಏರ್ ಹೋಗುವಂಥದ್ದು, ಸೋಂಕು ತಗುಲುವ ಸಾಧ್ಯತೆ, ಬಾಯಿನಲ್ಲಿ ಇನ್ಫೆಕ್ಷನ್ ಆಗುವ ಸಾಧ್ಯತೆ, ಈ ಎಲ್ಲ ತೊಂದರೆಗಳಿದೆ. ಮತ್ತು ಹಲವು ಸಮಯಗಳ ಕಾಲ ಬಾಯಿ ಓಪನ್ ಇಟ್ಟರೆ, ಈಗ ತಾನೇ ಹೇಳಿದೆ, ಕೋಲು ಮುಖದ ಆಗುವ ಸಾಧ್ಯತೆ, ದೇಹದ ಬೆಳವಣಿಗೆಗೂ ಸಹ ವಿಶಿಷ್ಟವಾದಂಥ ಪರಿಣಾಮ ಬೀರ್ತದೆ. ಆಮೇಲೆ ಕೋಲು ಮುಖದ ಉದ್ದ ಮುಖ ಆಗುವ ಸಾಧ್ಯತೆಗಳು ಸಹ ಇದೆ. ಸೊ ಯಾವಾಗ ಮಕ್ಕಳು ಬಾಯಿನಲ್ಲಿ ಉಸಿರಾಡ್ತಾರೆ ನಿರಂತರವಾಗಿ, ರಾತ್ರಿ ಹೊತ್ತು ಮಲಗುವಾಗ ಸಹ ಬಾಯಿ ಓಪನ್ ಇಟ್ಕೊಂಡು ಬಾಯಲ್ಲೇ ಉಸಿರಾಡ್ತಾರೆ ಅಂತ ಹೇಳಿದರೆ ತಾಯಂದಿರು, ಹೆತ್ತವರು ಗಮನಿಸಬೇಕು, ವೈದ್ಯರ ಬಳಿ ಕರ್ಕೊಂಡು ಹೋಗಬೇಕು. ಏನೇನು ತೊಂದರೆ ಇದೆ, ಯಾವ ಕಾರಣದಿಂದ ಬಾಯಿನಲ್ಲಿ ಉಸಿರಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು ಮೂಗಿನಲ್ಲಿ ಉಸಿರಾಡುವ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು. ಈಗ ತಾನೇ ಹೇಳಿದೆ, ಮೂಗಿರುವುದು ಉಸಿರಾಡೋಕ್ಕೆ, ಬಾಯಿ ಇರೋದು ತಿನ್ನೋಕ್ಕೆ. ನಾವು ಮೂಗಿನಲ್ಲಿ ತಿಂದರೆ, ನಾವು ರೋಗಿಯಾದಾಗ ಮಾತ್ರ ನಾವು ಮೂಗಿನ ಮುಖಾಂತರ ಪೈಪ್ ಹಾಕಿ ನಾವು ಆಹಾರ ಕೊಡುವಂಥದ್ದು. ಯಾವ ಯಾವ ಅಂಗಗಳಿಗೆ ಯಾವ ಯಾವ ಕೆಲಸ ಇದೆ ಅದನ್ನೇ ಮಾಡಬೇಕು. ಮಾಡಬಾರ್ದಂತ ಏನಿಲ್ಲ, ಮಾಡಿದರೆ ಭಾಳಷ್ಟು ತೊಂದರೆಗಳಾಗ್ತದೆ. ಸೊ ಬಾಯಿನಲ್ಲಿ ಉಸಿರಾಡೋದು ಒಳ್ಳೆಯದಲ್ಲ. ಹಾಗೆ ಆದರೆ ವೈದ್ಯರ ಬಳಿ ಹೋಗಿ ಅದಕ್ಕೆ ಪೂರಕವಾದಂತಹ ಚಿಕಿತ್ಸೆ ನೀಡಿ ಸರಿಪಡಿಸಿಕೊಳ್ಬೇಕು ಅಂತ ಹೇಳಿ ಇಚ್ಛೆಪಡ್ತಾರೆ. ಉಸಿರಾಟವು ಕೂಡ ಒಂದು ಸರಿಯಾದ ಪದ್ಧತಿಯಲ್ಲಿ ನಡೆದರೆ ಮಾತ್ರ ನಮ್ಮ ಬೆಳವಣಿಗೆಗೆ ಪೂರಕವಾಗ್ತದೆ. ಈಗ ಅದೇ ರೀತಿಯಲ್ಲಿ ಉಗುರು ಕಚ್ಚುವುದು, ಇಂತಹ ಅಭ್ಯಾಸಗಳು ಕೂಡ ಇವೆ. ಇದರಿಂದೆಲ್ಲ ಏನು ತೊಂದರೆ ಆಗ್ತದೆ? ಈ ಉಗುರು ಕಚ್ಚುವುದು, ಈಗ ಸಿಕ್ಕ ವಸ್ತುಗಳನ್ನು ಕಚ್ಚುವಂಥದ್ದು ಅದು ಬಹಳ ಮಾರಕ. ಹಲ್ಲು ಇರುವುದು ಏನಕ್ಕೆ ಅಂದರೆ ನಮಗೆ ಚಂದಕ್ಕೆ, ಅಗಿಲಿಕ್ಕೆ, ಜಗಿಲಿಕ್ಕೆ. ಈಗ ಉಗುರು ಕಚ್ಚುವಂಥದ್ದು ಸ್ಟ್ರೆಸ್ ಆದಾಗ ಮಕ್ಕಳು ಕೆಲವೊಮ್ಮೆ ಉಗುರು ಕಚ್ತಾನೇ ಇರ್ತಾರೆ. ಅದು ಒಳ್ಳೆಯದಲ್ಲ. ಯಾಕೆಂತ ಹೇಳಿದರೆ ಉಗುರಿನ ಸಂಧಿಗಳಲ್ಲಿ ಆದಷ್ಟು ಸೋಂಕಿರುವ ಸಾಧ್ಯತೆಗಳು, ಬ್ಯಾಕ್ಟೀರಿಯಾಗಳು ಮನೆ ಮಾಡಿರ್ತದೆ. ಅದರಿಂದ ಒಂದು ಬಾಯಿನಲ್ಲಿ ಸೋಂಕಾಗುವ ಸಾಧ್ಯತೆ ಇದೆ, ನಂಬರ್ 1. ಮತ್ತು ಉಗುರಿಗೂ ಹಾನಿಯಾಗ್ತದೆ, ಹಲ್ಲಿಗೂ ಹಾನಿಯಾಗ್ತದೆ. ಮತ್ತು ಬೇರೆ ಬೇರೆ ವಸ್ತುಗಳನ್ನು ನಾವು ಬರೀ ಉಗುರು ಕಚ್ಚುವುದಲ್ಲ, ಬಾಟ್ಲುಗಳನ್ನು ಓಪನ್ ಮಾಡುವಂಥದ್ದು, ಬೇರೆ ಬೇರೆ ಹಲ್ಲುಗಳ ಮುಖಾಂತರ ಬೇರೆ ಬೇರೆ ಸಾಹಸಗಳಿಗೆ ಪ್ರಯತ್ನ ಪಡುವಂಥದ್ದು, ಅದು ಸಹ ಖಂಡಿತವಾಗಿ ಒಳ್ಳೆಯದಲ್ಲ. ಹಲ್ಲಿರುವುದು ನಗಲಿಕ್ಕೆ, ಜಗಲಿಕ್ಕೆ. ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಹೇಳಿದ್ದೇವೆ, ಬಿಯರ್ ಬಾಟ್ಲ್ ಓಪನ್ ಮಾಡುವಂಥದ್ದು, ಬಸ್ಸನ್ನು ಎಳೆಯುವಂಥದ್ದು, ಲಾರಿಯನ್ನು ಎಳೆಯುವಂಥದ್ದು, ಗಿನ್ನೆಸ್ ರೆಕಾರ್ಡ್ ಮಾಡುವಂಥದ್ದು, ಇಂಥ ಎಲ್ಲ ದುಸ್ಸಾಹಸವನ್ನು ದಯವಿಟ್ಟು ನಿಮ್ಮ ನೈಸರ್ಗಿಕವಾದ ಹಲ್ಲುಗಳಲ್ಲಿ ಮಾಡಬೇಡಿ. ಹಾಗೆ ಮಾಡುವುದರಿಂದ ನಿಮ್ಮ ಹಲ್ಲನ್ನು ನೀವು ಕಳೆದುಕೊಳ್ತೀರಾ. ಹಲ್ಲು ಅನ್ನೋದು ವಜ್ರಕ್ಕಿಂತಲೂ ಅಮೂಲ್ಯವಾದಂಥ ವಸ್ತು. ಒಮ್ಮೆ ಕಳೆದು ಹೋದರೆ ನಿಮಗೆ ಪುನಃ ಬರುವುದಿಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ಗಿನ್ನೆಸ್ ರೆಕಾರ್ಡು ಮಾಡೋದಿದ್ದರೆ ಮೊದಲು ನಿಮ್ಮ ಹಲ್ಲನ್ನು ಕಳೆದುಕೊಳ್ಳಲಿಕ್ಕೆ ತಯಾರಾಗಿ, ಆನಂತರ ಆರ್ಟಿಫಿಷಿಯಲ್ ಹಲ್ಲಲ್ಲಿ ಬದುಕಬೇಕಾದ ಅನಿವಾರ್ಯತೆ ಬರ್ತದೆ. ಸೊ ಹಲ್ಲಿರುವುದು ನಗಿಲಿಕ್ಕೆ, ಜಗಿಲಿಕ್ಕೆ ಮತ್ತು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ. ಅಷ್ಟನ್ನು ನೀವು ನೆನಪಿಸಿಕೊಂಡ್ರೆ ಖಂಡಿತವಾಗೂ ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಅದು ಸಣ್ಣ ಉಗುರನ್ನು ಕಚ್ಚುವುದೇ ಇರ್ಬೋದು, ಅಥವಾ ಇನ್ನಾವುದೇ ಬಸ್ಸನ್ನು ಎಳೆಯುವಂಥ ಕೆಲಸವೂ ಇರ್ಬೋದು. ಅದು ಹಲ್ಲಿಗೆ ಸಂಬಂಧಪಟ್ಟ ಕೆಲಸವೇ ಅಲ್ಲ. ಹಲ್ಲನ್ನು 100 ವರ್ಷಗಳ ಕಾಲ ಕಾಪಾಡಿಕೊಳ್ಳುವಂಥ ಒಂದು ಅನಿವಾರ್ಯತೆ ಮತ್ತು ಅದರ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಸಾಧಾರಣವಾಗಿ ನರ್ವಸ್ ಆದಾಗ ಉಗುರು ಕಚ್ಚುವುದು ಹೆಚ್ಚಾಗಿ ಅಭ್ಯಾಸ ಆದವರನ್ನು ನಾವು ನೋಡ್ತೇವೆ. ಹೌದು, ಏನಾಗಿದೆ ಅಂದರೆ ಕೆಲವೊಮ್ಮೆ ನನಗೆ ಒಂದು ನೆನಪಿದೆ. ಒಂದು ಮಗುವಿಗೆ ನಿರಂತರವಾಗಿ ಜ್ವರ ಬರುವಂಥದ್ದು, ನಿರಂತರವಾಗಿ ಭೇದಿ ಆಗುವಂಥದ್ದು, ಏನೇನು ಮಾಡಿದರೂ ಗೊತ್ತಾಗಲಿಲ್ಲ. ಕೊನೆಗೆ ನೋಡಿದರೆ ಮಗು ಯಾವಾಗ ನೋಡಿದರೂ ಎರಡದ ಬೆರಳನ್ನು ಉಗುರನ್ನು ಕಚ್ಚುವಂಥದ್ದು. ಅದು ನಿಲ್ಲಿಸಿದ ಮೇಲೆ ಇವಳ ಜ್ವರನೂ ಭೇದಿನೂ ಕಡಿಮೆ ಆಯಿತು. ಎಷ್ಟು ಸಣ್ಣ ವಿಚಾರಗಳು ದೊಡ್ಡ ದೊಡ್ಡ ತೊಂದರೆಗಳಿಗೆ ಕಾರಣವಾಗ್ತದೆ. ನಾವು ಸಾಮಾನ್ಯವಾಗಿ ಇದನ್ನು ನಿಗ್ಲೆಕ್ಟ್ ಮಾಡುವಂಥ ವಿಚಾರ. ಪದೇ ಪದೇ ಕೇಳಿದಾಗ, ಹೌದು ಡಾಕ್ಟ್ರ್, ಯಾವಾಗ ನೋಡಿದ್ರು ಉಗುರು ಕಚ್ತಾನೇ ಇರ್ತಾನೆ ಅವನು ಅಂತ. ಸಣ್ಣ ಮಗು, ಅವನಿಗೆಲ್ಲಿ ಗೊತ್ತಾಗುತ್ತೆ? ಇದು ನಾವು ಅಬ್ಸರ್ವ್ ಮಾಡಬೇಕು, ಯಾಕೆ ಹೀಗಾಗಿದೆ ಅಂತೇಳಿ. ಕೆಲವೊಮ್ಮೆ ಸಣ್ಣ ವಿಚಾರಗಳು ಸಹ ದೊಡ್ಡ ದೊಡ್ಡ ರೋಗಗಳಿಗೆ ಕಾರಣವಾಗ್ತದೆ. ಇದನ್ನು ನಾವು ಅವಾಯ್ಡ್ ಮಾಡಬೇಕಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಕೆಲವು ಸಲ ನಾಲಿಗೆಗೆ ಚುಚ್ಚಿಸಿಕೊಳ್ಳುವುದು, ಕಿವಿಗೆ ಚುಚ್ಚಿಸಿಕೊಳ್ಳುವುದನ್ನು ನೋಡಿದ್ದೇವೆ. ಈಗ ಕಿವಿ ಎಲ್ಲ ಕಡೆಗೂ ಚುಚ್ಚಿಸಿಕೊಳ್ತಾರೆ. ಅದರ ಜೊತೆಗೆ ಮೂಗಿಗೆ, ಕಣ್ಣಿನ ರೆಪ್ಪೆಗಳಿಗೆ ನಾಲಿಗೆ ಚುಚ್ಚಿಸಿಕೊಳ್ಳುವುದು, ಇಂತಹ ಪದ್ಧತಿಗಳಿವೆ. ಈ ಚುಚ್ಚಿಸಿಕೊಳ್ಳುವುದು ಅಂತ ಹೇಳೋದು ಒಂದು ಹುಚ್ಚುತನ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಿಂದಿನ ಕಾಲದಲ್ಲೆಲ್ಲ ಈಗ ಆಭರಣಗಳನ್ನು ಧರಿಸುವುದು ಹೆಂಗಸರಿಗೆ ಒಂದು ಸೌಂದರ್ಯದ ಪ್ರತೀಕ ಅಂತ ಹೇಳಿತ್ತು. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲೆಲ್ಲ ಒಂದು ಮೂಗು ಮತ್ತೊಂದು ಕಿವಿ,
ಅದು ಈಗ ಏನಾಗಿದೆ ಅಂದರೆ ನಡುವೆ ಕಿವಿ ಚುಚ್ಚಿಸಿಕೊಳ್ಳಬಾರದು ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಬಂತು. ಈಗ ಕಿವಿಯಲ್ಲಿ 10 ತೂತು ಮಾಡಿ 10 ಬೇರೆ ಬೇರೆ ರೀತಿಯ ಇದು ಡೈಮಂಡ್ ಹಾಕುವಂಥದ್ದು, ಮೂಗು ಚುಚ್ಚಿಸಿಕೊಳ್ಳುವಂಥದ್ದು. ಅದರ ಜೊತೆಗೆ ಎಲ್ಲೆಲ್ಲಿ ಚುಚ್ಚಿಸಿಕೊಳ್ಬಾರ್ದೋ ಅಲ್ಲೆಲ್ಲ ಚುಚ್ಚಿಸ್ಕೊಳ್ತಾ ಇದ್ದಾರೆ. ತಾವು ಹೇಳಿದ್ರಿ ಕಣ್ಣಿನ ರೆಪ್ಪೆ ಇರ್ಬೋದು, ತುಟಿಗೆ ಇರ್ಬೋದು, ನಾಲಿಗೆ ಇರ್ಬೋದು, ಲಿಪ್ಸ್ಗಳಲ್ಲಿ ಇರುವಂಥದ್ದು, ಮತ್ತು ಕೆಲವೊಮ್ಮೆ ಹೊಕ್ಕಳಿಗೆ ಯಾವ ದೇಹದ ಭಾಗಗಳನ್ನು ತೋರಿಸಬಾರ್ದು ಅಲ್ಲಿ ಚುಚ್ಚಿಸಿಕೊಂಡು ಅದನ್ನು ತೋರಿಸಿಕೊಳ್ಳುವಂಥ ಒಂದು ಹುಚ್ಚುತನ. ಇದು ಫ್ಯಾಷನ್ ಅಂತ ಜನ ಕರೀತಾರೆ. ಫ್ಯಾಷನಿಗೆ ಒಂದು ಮಿತಿ ಇದೆ, ಲಿಮಿಟ್ ಇದೆ. ಇನ್ನು ಹಲ್ಲಿನ ಮೇಲೂ ಸಹ ಒಂದು ಡೈಮಂಡ್ ಹಾಕಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಸಹ ನಡೀತಾ ಇದೆ. ಅಂದರೆ $1 million ಸ್ಮೈಲ್ ಅಂತೇಳಿ ಹುಚ್ಚರಿದ್ದಾರೆ. ನಾನು ನೋಡಿದ್ದೇನೆ, ಕೋಟಿಗಟ್ಟಲೆ ವ್ಯಾಲ್ಯೂ ಇರುವಂಥ ಡೈಮಂಡನ್ನು ಹಲ್ಲಿಗೆ ಹಾಕಿಸ್ಕೊಂಡು ನಗುವಾಗ $1 million ಸ್ಮೈಲ್ ಅಂಥೇಳಿ ಆ ರೀತಿ ಮಾಡುವಂಥ ಇದು. ಅದು ಈಗ ಫ್ಯಾಷನ್ ಯುಗದಲ್ಲಿ ಎಲ್ಲವೂ ಒಂದು ಅದರ ಬೆನ್ನತ್ತಿ ಹೋದಾಗ ಇದೆಲ್ಲ ಒಂದು ಅನಿವಾರ್ಯ ಅಂತ ಆ ಕ್ಷಣಕ್ಕೆ ಅವರಿಗೆ ಅನಿವಾರ್ಯ ಆಗ್ತದೆ. ಆದರೆ ಈ ಲಿಪ್ ಪಿಯರ್ಸಿಂಗ್ ಅನ್ನುವಂಥದ್ದು, ಟಂಗ್ ಪಿಯರ್ಸಿಂಗ್, ನಾಲಿಗೆ ಮಧ್ಯಭಾಗದಲ್ಲಿ ಒಂದು ತೂತು ಮಾಡಿ ಅಲ್ಲಿ ಒಂದು ಮೆಟಲ್ ರಾಡನ್ನು ಹಾಕುವಂಥದ್ದು, ತುಟಿಯಲ್ಲಿ ಹಾಕಿಕೊಳ್ಳುವಂಥ ರೆಪ್ಪೆಗಳಲ್ಲಿ, ಈ ರೀತಿ ಮಾಡುವುದರಿಂದ ಅಸ್ವಾಭಾವಿಕವಾದಂತಹ ಒಂದು ಪ್ರಕ್ರಿಯೆಯಿಂದ ಅಲ್ಲಿ ಸೋಂಕು ತಗುಲುವ ಸಾಧ್ಯತೆ ಇದೆ, ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ, ಮತ್ತು ಬೇರೆಲ್ಲ ಮಾರಣಾಂತಿಕವಾಗುವ ತೊಂದರೆಗಳು ಸಾಧ್ಯತೆ ಇದೆ, ಕಾರ್ಸಿನೋಜೆನಿಕ್ ಆಗುವ ಸಾಧ್ಯತೆಗಳು ಮುಂದೆ ಬರ್ಬೋದು ಅಂತ ನಾನು ಅನಿಸ್ತೇನೆ. ದಯವಿಟ್ಟು ಎಲ್ಲೆಲ್ಲಿ ಚುಚ್ಚಿಸಬೇಕು ಅಲ್ಲಿ ಮಾತ್ರ ಚುಚ್ಚಿಸಿಕೊಳ್ಳಿ. ಅನಿವಾರ್ಯ ಆದಲ್ಲಿ, ಅನಗತ್ಯವಾಗಿ ಈ ರೀತಿ ಮಾಡಿಕೊಂಡಲ್ಲಿ ಇನ್ಫೆಕ್ಷನ್. ಒಂದು ನನಗೆ ನೆನಪಿದೆ, ಒಬ್ಬಳು ಯಂಗ್ ಲೇಡಿ ಟಂಗ್ ಪಿಯರ್ಸಿಂಗ್ ಮಾಡಿ ಆಮೇಲೆ ಇನ್ಫೆಕ್ಷನ್ ಆಗಿ ಅರ್ಧ ನಾಲಿಗೆಯನ್ನೇ ಕಟ್ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆಯೂ ಬಂದಿದೆ. ಸೊ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಮಾಡೋದ್ರಿಂದ ಒಂದು ಆರೋಗ್ಯದಾಯಕವಾದಂಥ ಜೀವನ ಶೈಲಿಯನ್ನು ರೂಢಿಸಿಕೊಂಡ್ರೆ ಬಹುಶಃ ಒಳ್ಳೆಯದು ಅಂತ ಹೇಳೋಕ್ಕೆ ನಾನು ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಪುಸ್ತಕರಲ್ಲ ವಾರಕ್ಕೊಂದು ಮಾಹಿತಿ ಕಾರ್ಯಕ್ರಮ. ಈ ಮಾಹಿತಿ ಕಾರ್ಯಕ್ರಮದಲ್ಲಿ ನಿಮ್ಮ ಆರೋಗ್ಯಕ್ಕೆ, ಅದರಲ್ಲೂ ವಿಶೇಷವಾಗಿ ದಂತ ಆರೋಗ್ಯಗಳ ಬಗ್ಗೆ ಬಹಳಷ್ಟು ಒಳ್ಳೆಯ ಉಪಯುಕ್ತ ಮಾಹಿತಿಗಳನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರವರು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಈ ವಾರದ ವಿಷಯವಾಗಿ ಮಕ್ಕಳಲ್ಲಿರುವಂತಹ ಚಟಗಳು ಮತ್ತು ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಒಂದಷ್ಟು ಮಾಹಿತಿಗಳನ್ನು ನಾವು ಚರ್ಚಿಸಿಕೊಂಡೆವು. ಡಾಕ್ಟರ್, ಈಗೆಲ್ಲ ಬೆರಳು ಚುಪ್ಪುವುದು, ನಾಲಿಗೆ ಚುಚ್ಚಿಕೊಳ್ಳಿಸುವುದು ಅಥವಾ ಬಾಯಿಯ ಉಸಿರಾಟ ಎಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಅದರ ಜೊತೆಗೆ ಒಂದು ರೀತಿಯಲ್ಲಿ ನಾಲಿಗೆಯನ್ನು ಹೊರಗೆ ಹಾಕಿ ನಿರಂತರವಾಗಿ ಹೊರಗೆ ಹಾಕುವುದು, ನಾಲಿಗೆಯನ್ನು ಚೂಪಿಕೊಳ್ಳುವುದು, ದುಡಿಯನ್ನು ಚೂಪಿಕೊಳ್ಳುವುದು, ಇದೆಲ್ಲ ಅಭ್ಯಾಸಗಳೇ ಇರ್ತವೆ. ಯಾಕೆ ಈ ಅಭ್ಯಾಸಗಳು ಬೆಳೀತದೆ? ಇದು ಸಹ ಮಕ್ಕಳಲ್ಲಿ ಕಾಮನ್ ಆಗಿ ಬರುವಂಥದ್ದು. ಯಾವುದು? ಈ ಟಂಗ್ ಥ್ರಸ್ಟಿಂಗ್ ಅಂತ ಹೇಳ್ತೇವೆ. ಟಂಗ್ ಥ್ರಸ್ಟಿಂಗ್ ಅಂದರೆ ನಾಲಿಗೆಯಿಂದ ಹಲ್ಲನ್ನು ದೂಡುವಂಥದ್ದು. ಈ ರೀತಿ ಮಾಡೋದರಿಂದ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದೆ. ಆ ರೀತಿ ಮಾಡೋದ್ರಿಂದ ಹಲ್ಲಿನ ಮೇಲ್ಭಾಗದ ಹಲ್ಲಿನ ಒಳಭಾಗದಿಂದ ಪ್ರೆಷರ್ ಹಾಕಿದಾಗ ಹಲ್ಲು ಮುಂದೆ ಬರುವ ಸಾಧ್ಯತೆ ಇದೆ. ಮತ್ತು ಮೇಲ್ಭಾಗದ ದವಡೆಯೂ ಸಹ ಮುಂಬರುವ ಓಪನ್ ಬೈಟ್ ಅಂತ ನಾವು ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಸೊ ಟಂಗ್ ಥ್ರಸ್ಟಿಂಗ್ ಮಾಡೋದರಿಂದ ಪದೇ ಪದೇ ಹಲ್ಲನ್ನು ಹಿಂಭಾಗದಿಂದ ದೂಡಿದರೆ ಹಲ್ಲು ಮುಂದೆ ಬರುವ ಸಾಧ್ಯತೆ ಇದೆ. ಸೊ ಟಂಗ್ ಥ್ರಸ್ಟಿಂಗಿಗೂ ಸಹ ನಾವು ಹ್ಯಾಬಿಟ್ ಬ್ರೇಕಿಂಗ್ ಅಪ್ಲಯನ್ಸ್ ಕೊಟ್ಟು, ಮತ್ತು ಕೆಲವರು ನಾಲಿಗೆಯನ್ನು ಹೊರಗೆ ಇಡುವಂಥದ್ದು. ನಾಲಿಗೆ ನಮ್ಮ ದೇಹದ ಬಾಯಿ ಒಳಗೆ ಇರುವಂಥ ಒಂದು ಆರ್ಗನ್. ನಾವು ಅದನ್ನು ಹೊರಗೆ ಇಟ್ಟರೆ ಅದು ನೋಡಲಿಕ್ಕೂ ಸಹ ಚೆಂದ ಕಾಣೋದಿಲ್ಲ, ಅಸಹ್ಯವಾಗಿರ್ತದೆ. ಕೆಲವರಿಗೆ ನಾಲಿಗೆ ಹೊರಗೆ, ಯಾವಾಗ ನೋಡಿದ್ರೂ ನಾಲಿಗೆ ಹೊರಗೆ ಇರುವಂಥದ್ದು. ಆ ರೀತಿ ಮಾಡೋದರಿಂದ ಹಲ್ಲಿನ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಬಿದ್ದು ತೊಂದರೆ ಆಗುವ ಸಾಧ್ಯತೆಗಳಿದೆ. ಸೊ ಇಂಥದಕ್ಕೆ ಯಾವತ್ತೂ ಮಗು ನಾಲಿಗೆಯನ್ನು ಹೊರಗೆ ಹಾಕ್ತಾ ಇದ್ದರೆ ದಯವಿಟ್ಟು ದಂತವೈದ್ಯರ ಬಳಿಗೆ ಹೋದರೆ ವೆರಿ ಸಿಂಪಲ್ ಎಕ್ವಿಪ್ಮೆಂಟ್, ಹ್ಯಾಬಿಟ್ ಬ್ರೇಕಿಂಗ್ ಅಪ್ಲಯನ್ಸ್ ಅಂತ ಇದೆ. ಒಂದು ಸಣ್ಣ ಅಳತೆ ತೆಗಿತಾರೆ, ಅಳತೆ ತೆಗೆದು ಒಂದು ಅಪ್ಲಯನ್ಸ್ ಕೊಡ್ತಾರೆ. 1-2 ವಾರದಲ್ಲಿ ಇದನ್ನು ಸರಿಪಡಿಸ್ಬೋದು. ಈ ಟಂಗ್ ಥ್ರಸ್ಟಿಂಗ್ ಸಹ ಒಂದು ಕೆಟ್ಟ ಚಟ. ಅದನ್ನು ಆದಷ್ಟು ಬೇಗ ಗುರುತಿಸಿ ಅದನ್ನು ಚಿಕಿತ್ಸೆ ನೀಡಿದರೆ ಪರಿಣಾಮಕಾರಿಯಾಗಿ ನಿಯಂತ್ರಿಸ್ಬೋದು, ಮತ್ತು ಉಬ್ಬು ಹಲ್ಲು ಬಾರದ ರೀತಿಯಲ್ಲಿ ನಾವು ತಡೆಗಟ್ಬೋದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನು ಕೆಲವು ಸಲ ನಾವು ನೋಡ್ತೇವೆ ಸಣ್ಣ ಮಕ್ಕಳಲ್ಲಿ ಬಾಟಲಲ್ಲಿ ಕುಡಿಯುವಂತಹ ಅಭ್ಯಾಸ, ಇದು ಕೂಡ ಒಂದು ಚಟವಾಗಿಯೇ ಬೆಳೀತದೆ. ಖಂಡಿತವಾಗಿ ಈ ಬೇಬಿ ಬಾಟಲ್, ಈ ಮಕ್ಕಳಿಗೆ ಈ ಬಾಟ್ಲಲ್ಲಿ ಹಾಲು ಕೊಡೋದುಂಟಲ್ಲ, ಅದು ಬಹಳ ಅಪಾಯಕಾರಿ ಅಂತ ಹೇಳಿದರೆ ಹಲ್ಲಿನ ಆರೋಗ್ಯಕ್ಕೆ ಮಾರಕ ಆಗ್ತದೆ. ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ತಾಯಂದಿರು ಬ್ಯುಸಿ ಇರ್ತಾರೆ. ಕೆಲವು ಮಕ್ಕಳಿಗೆ ರಾತ್ರಿ ಹೊತ್ತು ಮೊಲೆ ಹಾಲು ಕುಡಿತಾನೆ ಮಲಗಬೇಕು ಅಂತ ಹೇಳೋ ಒಂದು ಅಭ್ಯಾಸ ರೂಢಿಯಾಗಿರ್ತದೆ. ಕೆಲವರಿಗೆ ಬಾಯಿನಲ್ಲಿ ಮಕ್ಕಳಿಗೆ ಏನಾದರೂ ಒಂದು ಚಿಪ್ಕೊಂಡೇ ಇರಬೇಕು ಅಂತ ಹೇಳೋ ಒಂದು ಆ ರೀತಿ ಮನೋಸ್ಥಿತಿ ಬಂದಿರ್ತದೆ. ಸೊ ಏನು ಮಾಡ್ತಾರೆ ತಾಯಂದಿರು ಸಹ, ಎಲ್ಲಕ್ಕಿಂತ ಹೆಚ್ಚಾಗಿ ತಾಯಂದಿರಿಗೆ ಬಹಳ ಸುಲಭ, ಮಕ್ಕಳನ್ನು ಮಲಗಿಸಲಿಕ್ಕೆ ಸುಲಭ ವಿಧಾನ ಯಾವುದಂದ್ರೆ ಒಂದು ಬಾಟಲಿಯಲ್ಲಿ ಬಾಯಿಗೆ ಏನಾದರೂ ಕೊಟ್ಟರೆ ಆಯಿತು. ಮಗುವಿಗೆ ಬಾಯಿನಲ್ಲಿ ಒಂದು ನಿಪ್ಪಲು ಇರಬೇಕಾದದ್ದು. ಇದು ಆರ್ಟಿಫಿಷಿಯಲ್ ನಿಪ್ಪಲ, ನ್ಯಾಚುರಲ್ ನಿಪ್ಪಲ, ಅದಕ್ಕೆ ಗೊತ್ತಾಗೋದಿಲ್ಲ, ನಮಗೆ ಸುಲಭ ಆಗ್ತದೆ. ಏನಾಗ್ತದೆ ಅಂತ ಹೇಳಿದ್ರೆ ಈ ರೀತಿ ಮಾಡೋದ್ರಿಂದ ಈ ಬಾಟ್ಲಲ್ಲಿ ಹಾಲು, ಮಕ್ಕಳೇನು ಮಾಡ್ತಾರೆ, ಬರೀ ನೀರು ಕುಡಿಯೋದಿಲ್ಲ. ಸೊ ಬಾಟ್ಲಿಗೆ ಹಾಲು ಕಾಯಿಸಿ ಹಾಲು ಹಾಕ್ತಾರೆ, ಒಂದಷ್ಟು ಶುಗರ್ ಹಾಕಿ ಮಗು ಮಲಗುವಾಗ ಒಂದರ ಬಾಯಿಗೆ ಇಟ್ಬಿಡ್ತಾರೆ. ಮಗು ಹಾಲು ಕುಡಿತಾ ಅಲ್ಲೇ ನಿದ್ದೆ ಹೋಗ್ತದೆ. ಇದು ಬಹಳ
ತೊಂದರೆ ಆಗ್ತದೆ. ಯಾಕೆ ಅಂತ ಹೇಳಿದರೆ ಹಾಲಿನಲ್ಲಿರುವಂಥ ಕಾರ್ಬೋಹೈಡ್ರೇಟು, ಅದಕ್ಕೆ ಶುಗರ್ ಹಾಕಿರ್ತೀರ, ರಾತ್ರಿ ಮಲಗುವಾಗ ಬಾಯಿನಲ್ಲಿ ಫುಲ್ಲು ಹಾಲು ಶುಗರ್ ಇರ್ತದೆ. ಅದರಿಂದ ಏನಾಗ್ತದೆ, ಈ ಕ್ರಿಮಿಕೀಟಗಳಿಗೆ, ಬ್ಯಾಕ್ಟೀರಿಯಾಗಳಿಗೂ ಆಹಾರ ಸಿಗ್ತದೆ. ಸೊ ಅಲ್ಲಿ ಆಮ್ಲೀಯವಾದಂಥ ವಾತಾವರಣ ಆಗಿ ಹಲ್ಲಿನ ಎನಾಮಲ್ ಕರಗಿ ಹೋಗ್ತದೆ, ಕ್ರಮೇಣ ದಂತಕ್ಷಯಕ್ಕೆ ಕಾರಣ ಆಗ್ತದೆ. ಇದನ್ನು ನಾವು ನಮ್ಮ ಭಾಷೆಯಲ್ಲಿ ಬೇಬಿ ಬಾಟಲ್ ಕೇರೀಸ್ ಸಿಂಡ್ರೋಮ್ ಅಂತೇಳಿ, ಅಂದರೆ ಬೇಬಿ ಬಾಟ್ಲಲ್ಲಿ ಹಾಲು ಕುಡಿಯುವುದರಿಂದ ಕೇರಿಸ್ ಅಂದರೆ ದಂತಕ್ಷಯ, ಸಿಂಡ್ರೋಮ್ ಅಂತ ಹೇಳ್ತೇವೆ. ಬೇಬಿ ಬಾಟಲ್ ಕೇರಿಸ್ ಸಿಂಡ್ರೋಮ್ ಅಂತ ಆಗೋ ಸಾಧ್ಯತೆ ಇದೆ. ಹೆಚ್ಚಾಗಿ 100ರಲ್ಲಿ 90% ಮಕ್ಕಳಿಗೆ, ಈ ಬಾಟ್ಲಲ್ಲಿ ಹಾಲು ಕುಡಿಯೋ ಮಕ್ಕಳಿಗೆ ಈ ರೀತಿಯ ಕೇರಿಸ್, ದಂತಕ್ಷಯ ಆಗೋದು ಕಂಡುಬರ್ತದೆ. ಇದು ಏನಾಗ್ತದೆ ಅಂದರೆ ಮೇಲ್ಗಡೆ ಮುಂಭಾಗದ ಹಲ್ಲು, ಸಾಮಾನ್ಯವಾಗಿ ಮಕ್ಕಳಲ್ಲಿ ದಂತಕ್ಷಯ ಆಗೋದು ಹಿಂಭಾಗದ ಹಲ್ಲುಗಳಿಗೆ. ಯಾಕೆಂದರೆ ಮುಂಭಾಗದ ಹಲ್ಲುಗಳು ಕ್ಲೀನಾಗಿರ್ತದೆ, ಅದರಲ್ಲಿ ಫಿಷರ್ಗಳು ಏನಿರುವುದಿಲ್ಲ, ಆಹಾರ ಪದಾರ್ಥ ಸಿಕ್ಕಿ ಹಾಕೊಳ್ಳೋದು ಕಡಿಮೆ. ಹಿಂಭಾಗದ ಹಲ್ಲುಗಳಲ್ಲಿ ಡೀಪ್ ಫಿಷರ್ಸ್ಗಳಿರ್ತದೆ, ಕುಳಿಗಳು ಇರ್ತದೆ, ಅಲ್ಲಿ ಆಹಾರ ಪದಾರ್ಥ ಸಿಕ್ಕಿ ಹಾಕಿಕೊಂಡು ಅಲ್ಲಿ ಕ್ಯಾವಿಟಿ ಆಗೋ ಸಾಧ್ಯತೆ ಜಾಸ್ತಿ. ಈ ಬೇಬಿ ಬಾಟಲ್ ಕೇರಿಸ್ ಸಿಂಡ್ರೋಮಲ್ಲಿ ಮುಂಭಾಗದ ಹಲ್ಲುಗಳು ಕಂಪ್ಲೀಟಾಗಿ, ಹಲ್ಲಿನ ಕ್ರೌನ್ ಪೋರ್ಷನ್ ಕಂಪ್ಲೀಟಾಗಿ ಕರಗಿ ಹೋಗಿರ್ತದೆ, ಮೇಲ್ಭಾಗದಲ್ಲಿ ಹಲ್ಲಿನ ಬೇರುಗಳು ಮಾತ್ರ ಕಂಡಿರ್ತದೆ. ನಾವು ನೋಡಿದ ಕೂಡಲೇ ಹೇಳ್ತೇವೆ, ನೀವು ಬಾಟ್ಲಲ್ಲಿ ಹಾಲು ಕೊಡ್ತಾ ಇದ್ದೀರಮ್ಮ ಅಂತ ಕೇಳಿದರೆ, ಹೌದು ಡಾಕ್ಟ್ರೆ, ಅವ್ನು ರಾತ್ರಿ ಮಲಗೋದೇ ಇಲ್ಲ, ನಾವು ಬಾಟ್ಲಲ್ಲಿ ಹಾಲು ಕೊಡೋದು, ಬಾಯಿಗಿಟ್ಟರೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ, ನಾವು ಸಹ ನಿದ್ದೆ ಮಾಡ್ತೇವೆ ಅಂತೇಳಿ. ತಾಯಿಯೂ ನಿದ್ದೆ ಮಾಡ್ತದೆ, ಮಗುವು ನಿದ್ದೆ ಮಾಡ್ತದೆ, ಆದರೆ ಹಲ್ಲೆಲ್ಲ ಹೋಗಿರ್ತದೆ. ಇದನ್ನು ತಡಿಬೇಕು. ಇದಕ್ಕೆ ಒಂದು ಸಿಂಪಲ್ ಉಪಾಯ ನಾನು ಹೇಳ್ತೇನೆ ತಾಯಂದರಿಗೆ. ಹಾಲು ಕೊಡುವುದರ ಜೊತೆಗೆ ಹಾಲಿಗೆ ಶುಗರ್ ಹಾಕಬೇಡಿ. ಇದನ್ನು ಬಿಡಿಸಲಿಕ್ಕೆ ಸುಲಭ ಉಪಾಯ. ಫಸ್ಟಿಗೆ ಹಾಲು ಕೊಡೋದನ್ನು, ಶುಗರ್ ಹಾಕೋದನ್ನು ನಿಲ್ಲಿಸಿ. ಆವಾಗ ಏನಾಗ್ತದೆ, ಶುಗರ್ ಕಾಂಪೊನೆಂಟ್ ಕಡಿಮೆ ಆಗ್ತದೆ. ಕ್ರಮೇಣ ಹಾಲನ್ನು ನೀರು ಸೇರಿಸಿ ಡೈಲ್ಯೂಟ್ ಮಾಡಿ. ಶುಗರ್ ಹಾಕೋದು ನಿಲ್ಲಿಸಿದ ನಂತರ ಹಾಲಿಗೆ ನೀರು ಹಾಕಿ, ನೀರಿನ ಅಂಶ ಹೆಚ್ಚು ಮಾಡೋದು. ನೆಕ್ಸ್ಟ್ ಏನು ಮಾಡಿ, ನೀರಿಗೆ ಹಾಲು ಹಾಕಿ. ಆವಾಗ ಅದು ಕಲರ್ ಮಾತ್ರ ಸ್ವಲ್ಪ ವೈಟ್ ಇರುತ್ತೆ. ಕ್ರಮೇಣ ಬಿಸಿ ನೀರು ಮಾತ್ರ ಕೊಡಿ. ಈ ರೀತಿ ಮಾಡಿ ನೀವು ರಾತ್ರಿ, ಇವತ್ತು ಬೇಬಿ ಬಾಟ್ಲಲ್ಲಿ ಬಾಯಲ್ಲಿ ಬಾಟ್ಲ್ ಇಟ್ಕೊಂಡು ಮಲಗಿದವನನ್ನು ನಾಳೆ ಬಿಸಿನೀರು ಕೊಟ್ಟರೆ ಖಂಡಿತ ಆ ಮಗು ಎಳೆದು ಬಿಸಾಕ್ಬೋದು, ಖಂಡಿತ ನಿದ್ದೆ ಮಾಡಲಿಕ್ಕಿಲ್ಲ, ನಿಮಗೂ ನಿದ್ದೆ ಮಾಡಲಿಕ್ಕೆ ಬಿಡಲಿಕ್ಕಿಲ್ಲ. ಸೊ ನೀವು ಕ್ರಮೇಣವಾಗಿ ಹಾಲಿನಿಂದ ನೀರಿಗೆ ಶಿಫ್ಟ್ ಆಗಿ ಆ ರೀತಿ ಮಾಡೋದರಿಂದ ಖಂಡಿತವಾಗಿ ಸಹ ಈ ಚಟವನ್ನು ತಡಿಬೋದು. ಖಂಡಿತವಾಗಿ ಸಹ ಈ ಬೇಬಿ ಬಾಟಲ್ ಕೇರಿಸ್ ಬಹಳ ತೊಂದರೆ ಆಗ್ತದೆ. ಮತ್ತು ಮಗುವಿನ ಮಾನಸಿಕ ಬೆಳವಣಿಗೆಗೆ ಏನಾಗ್ತದೆ ಅಂದರೆ, ಮಗುವಿಗೆ ಮುಂಭಾಗದ ಹಲ್ಲಿಲ್ಲ ಅಂದರೆ ಶಾಲೆಗೆ ಹೋಗ್ತಾನೆ, LKG UKG ಹೋದಾಗ ಪಕ್ಕದ ಮಕ್ಕಳೆಲ್ಲ ನಿನ್ನ ಹಲ್ಲಿಲ್ಲ ಅಂತ ಅವನನ್ನು ನಗ್ತಾರೆ, ಅಜ್ಜ ಅಜ್ಜ ಅಂತೇಳಿ. ಮಾನಸಿಕವಾಗಿ ಸಹ ಅವನಿಗೆ ಒಂದು ಬೆಳವಣಿಗೆ ಮೇಲೆ ಮಾರಕವಾಗ್ತದೆ. ಬರೀ ಹಲ್ಲಿನ ತೊಂದರೆ ಅಲ್ಲ, ಆಮೇಲೆ ಅವನು ನಾನು ಶಾಲೆಗೆ ಹೋಗೋದಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ನೋಡಿ ನಗಾಡ್ತಾರೆ ಅಂತ ಹೇಳ್ತಾರೆ. ಈ ರೀತಿ ಸೀರೀಸ್ ಆಫ್ ಪ್ರಾಬ್ಲಮ್ಸ್ ಬರೋದಕ್ಕಿಂತ ವಿಷಯ ಚಿಕ್ಕದು, ರಾತ್ರಿ ಮಲಗುವಾಗ ಹಾಲು ಕುಡಿಯುವಂಥದ್ದು ಬಾಟ್ಲಲ್ಲಿ, ತೊಂದರೆಗಳು ಹಲವಾರು. ಈ ರೀತಿ ಅದಕ್ಕೆ ಸಿಂಪಲ್ ಉಪಾಯ, ನೀರನ್ನು ಕೊಡಿ, ಕ್ರಮೇಣವಾಗಿ ಹಾಲಿನ ಸಾಂದ್ರತೆಯನ್ನು ಕಡಿಮೆ ಮಾಡಿ, ಶುಗರ್ ಹಾಕೋದನ್ನು ಕಡಿಮೆ ಮಾಡಿ. ಈ ರೀತಿ ಮಾಡೋದರಿಂದ ಈ ಬೇಬಿ ಬಾಟಲ್ ಸಿಂಡ್ರೋಮನ್ನು ಅವಾಯ್ಡ್ ಮಾಡ್ಬೋದು. ಸಾಮಾನ್ಯವಾಗಿ ಮಕ್ಕಳಿಗೆ ಮೊಲೆ ಹಾಲು ಕೊಡುವಂಥದ್ದು ವೈದ್ಯರು, ಮಕ್ಕಳ ವೈದ್ಯರು ಏನು ಹೇಳ್ತಾರೆ, 1 ವರ್ಷದವರೆಗೆ ಮೊಲೆ ಹಾಲು ಕೊಡಬೇಕು ಅಂತೇಳಿ. ಈ ಕೆಲವೊಮ್ಮೆ ತಾಯಂದಿರು ಈಗ ವಿಶೇಷವಾದಂಥ ಪ್ರೀತಿ ಅಂತೇಳಿ 2 ವರ್ಷದವರೆಗೆ ಮೊಲೆ ಹಾಲು ಕೊಡ್ತಾರೆ, ಕೆಲವರು ಅದನ್ನು ಒಪ್ಕೊಳ್ತಾರೆ. ಈ 2 ವರ್ಷದ ನಂತರವೂ ಸಹ ಯಾವುದೇ ಮಕ್ಕಳಿಗೆ ಈ ರೀತಿಯ ಬಾಟ್ಲಲ್ಲಿ ಕೊಡುವಂಥ ಅಭ್ಯಾಸ ದಯವಿಟ್ಟು ಮಾಡಬೇಡಿ. 2 ವರ್ಷದವರೆಗೆ. ಆಮೇಲೆ ರೆಗ್ಯುಲರ್ ಫುಡ್ಡಿಂಗ್, ವೀನಿಂಗ್ 6 ತಿಂಗಳಲ್ಲಿ ಶುರುವಾಗುತ್ತೆ. 6 ತಿಂಗಳ ನಂತರ ನಾವು ಆಹಾರ ಪದಾರ್ಥ ಕೊಡಲಿಕ್ಕೆ ಶುರು ಮಾಡ್ತೀವಿ, ಬೇಯಿಸಿದ ತರಕಾರಿ, ರೈಸ್ ಅದನ್ನೆಲ್ಲ ಕೊಡ್ತೀವಿ. 2 ವರ್ಷದ ನಂತರ ಮಗು ತನ್ನಿಂದ ತಾನೇ ತಿಂತದೆ, ಅದಕ್ಕೆ ಮತ್ತು ಇದರ ಅವಶ್ಯಕತೆ ಇರುವುದಿಲ್ಲ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಹೆತ್ತವರು ಜವಾಬ್ದಾರಿಯನ್ನು ನಿಭಾಯಿಸಿದಲ್ಲಿ ಈ ರೀತಿಯ ಬೇಬಿ ಬಾಟಲ್ ಕೇರಿಸ್ ಸಿಂಡ್ರೋಮನ್ನು ಖಂಡಿತವಾಗಿ ತಡೆಗಟ್ಟಬಹುದು. ಮಗು ಹಲ್ಲು ಚೆನ್ನಾಗಿರ್ತದೆ, ಮಾನಸಿಕವಾದಂಥ ದೈಹಿಕವಾದಂಥ ಆರೋಗ್ಯವೂ ಸಹ ಚೆನ್ನಾಗಿರ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕೊನೆಯದಾಗಿ ಈ ಎಲ್ಲ ಚಟಗಳು, ಈಗ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಚಟಗಳು, ಅದನ್ನು ಹೇಗೆ ನಾವು ಸರಿಪಡಿಸಬಹುದು? ನೋಡಿ, ಪ್ರತಿಯೊಂದು ಚಟಕ್ಕೂ ಸಹ ಒಂದು, ಈಗ ಬೆರಳು ಚಿಪ್ಪುದು ಇರ್ಬೋದು, ಮತ್ತು ನಮ್ಮ ಟಂಗ್ ಥ್ರಸ್ಟಿಂಗ್ ಇರ್ಬೋದು, ಇದಕ್ಕೆಲ್ಲ ಹ್ಯಾಬಿಟ್ ಬ್ರೇಕಿಂಗ್ ಅಪ್ಲಯನ್ಸ್ ಅಂತೇಳಿ ನಮಗೆ ಕಸ್ಟಮ್ ಮೇಡ್, ಅದು ರೆಡಿಮೇಡಾಗಿ ಎಲ್ಲೂ ಮಾರುಕಟ್ಟೆಯಲ್ಲಿ ಸಿಗುವುದಿಲ್ಲ. ನೀವು ದಂತ ವೈದ್ಯರ ಬಳಿ, ಮಕ್ಕಳ ದಂತ ವೈದ್ಯರು ಅಂತ ಹೇಳ್ತೇವೆ, ಪೀಡೋಡಾಂಟಿಸ್ಟ್, ಅವ್ರ ಹತ್ರ ಹೋದರೆ ಅಚ್ಚು ತೆಗೆದು ಒಂದು ಅಪ್ಲಯನ್ಸ್, ಹ್ಯಾಬಿಟ್ ಬ್ರೇಕಿಂಗ್ ಅಪ್ಲಯನ್ಸನ್ನು ಮಾಡ್ತಾರೆ. ಅದನ್ನು ಕೊಟ್ಟು ಈ ಹ್ಯಾಬಿಟನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸ್ಬೋದು. ಇನ್ನು ಉಳಿದ ಹ್ಯಾಬಿಟ್ಗಳು, ಉಗುರು ಕಚ್ಚುವುದಿರ್ಬೋದು, ಅಥವಾ ಟಂಗ್ ಥ್ರಸ್ಟಿಂಗ್ ಇರ್ಬೋದು, ಅಥವಾ ನಮ್ಮ ಬಾಯಲ್ಲಿ ಉಸಿರಾಡುವುದು, ಇಂತಹ ತೊಂದರೆಗಳು ಮಾನಸಿಕವಾದ ಕಾಂಪೊನೆಂಟ್ ಇದ್ದರೆ ಅಥವಾ ಬೇರೆ ಏನಾದರೂ ತೊಂದರೆಗಳಿದ್ದರೆ ಅದನ್ನು ಮಕ್ಕಳ ವೈದ್ಯರ ಬಳಿ ತೋರಿಸಿ ಯಾಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಅದನ್ನು ಚಿಕಿತ್ಸೆ ಮಾಡುವಂಥದ್ದು. ಬೇಬಿ ಬಾಟಲ್ ಸಿಂಡ್ರೋಮ್ ಕೇರಿಸಿಗೆ
ರಾತ್ರಿ ಹೊತ್ತು ಈಗ ತಾನೇ ಹೇಳಿದ ಹಾಗೆ ಹಾಲು ಕೊಡೋದನ್ನು ನಿಲ್ಲಿಸಬೇಕು. ಹಂತ ಹಂತವಾಗಿ ಹಂತವಾಗಿ ಮಾಡಿದರೆ ಖಂಡಿತವಾಗಿ ಸಹ ಮಗುವಿನ ದಂತ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು, ಪ್ಲಸ್ ಎಲ್ಲ ಚಟಗಳಿಗೂ ಒಂದು ರೀತಿಯ ಮುಕ್ತಿ ಕೊಡ್ಬೋದು. ಹಾಗೆ ಮಾಡೋದರಿಂದ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಸೃಷ್ಟಿಸಿ ಒಂದು ಆರೋಗ್ಯವಂತವಾದಂಥ ಒಂದು ಪ್ರಜೆಯನ್ನು, ಮಗುವನ್ನು ನಾವು ಸಮಾಜಕ್ಕೆ ಅರ್ಪಿಸ್ಬೋದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಟ್ಟಿನಲ್ಲಿ ಎಲ್ಲ ಮಕ್ಕಳ ಬಗ್ಗೆ ಹೆತ್ತವರು ವಿಶೇಷವಾದಂತಹ ಜಾಗೃತಿ ತಗೊಳ್ಬೇಕು. ಯಾಕೆಂದರೆ ಮಕ್ಕಳಿಗೆ ಅದು ಒಂದು ಚಟ ಅಂತ ಖಂಡಿತವಾಗಿಯೂ ಗೊತ್ತಿರುವುದಿಲ್ಲ. ನಾವು ಏನು ಮಾಡ್ತೇವೆ, ಈ ರೀತಿ ಮಾಡೋದ್ರಿಂದ ಏನು ತೊಂದರೆ ಆಗ್ತದೆ ಅಂತ ಅನ್ನೋದು ಖಂಡಿತವಾಗಿ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಆದರೆ ಮಕ್ಕಳ ಬೆಳವಣಿಗೆಯನ್ನು ಹೆತ್ತವರು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಮೂಲಕವಾಗಿ ಮಕ್ಕಳ ಬೆಳವಣಿಗೆಯನ್ನು ಸಮಾಜಕ್ಕೆ ಪೂರಕವಾದಂತಹ ಒಂದು ಒಳ್ಳೆಯ ಪ್ರಜೆಯಾಗಿ ರೂಪಿಸುವಲ್ಲಿ ನಮ್ಮ ಕರ್ತವ್ಯ ಇದೆ. ಮಕ್ಕಳ ಚಟಗಳನ್ನು ಆ ಒಂದು ಸಣ್ಣ ಎಳವೆಯಲ್ಲಿ ಅದನ್ನು ನಿಯಂತ್ರಿಸಬೇಕು ಎನ್ನುವುದೊಂದು ಈ ಒಂದು ಮಾಹಿತಿ ಕಾರ್ಯಕ್ರಮದ ನಿಜವಾದ ಒಂದು ಮಾಹಿತಿಯನ್ನು, ಉದ್ದೇಶವನ್ನು ಹಂಚಿಕೊಂಡಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಈ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಇಷ್ಟೊಂದು ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಂಡಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.